ರೋಟರಿ ಕ್ಲಬ್ ಕೋಟಾ ಸಾಲಿಗ್ರಾಮ, ಶ್ರೀದೇವಿ ಜ್ಯುವೆಲ್ಲರ್ಸ್ ಕೋಟಾ, ದಿವಂಗತ ಮಂಜುನಾಥ ಅಕ್ಸಲರ ಧರ್ಮಪತ್ನಿ, ದಿವಂಗತ ಬನ್ನಾಡಿ ಪದ್ದು ಆಚಾರ್ ಸ್ಮರಣಾರ್ಥವಾಗಿ ಬನ್ನಾಡಿಯ ಬಸ್ ತಂಗುದಾಣ ಸಮೀಪದ ಮಂಜುನಾಥ ನಿಲಯ ಸಭಾಂಗಣದಲ್ಲಿ 14ನೇ ವರ್ಷದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸಹಾಯಧನ ಹಸ್ತಾಂತರ ಮತ್ತು ಪ್ರತಿಭಾ ಪುರಸ್ಕಾರ ನಡೆಯಿತು. ಉಡುಪಿ ಜಿಲ್ಲಾಸ್ಪತ್ರೆಯ ಡಿಎಚ್ಒ ಸುಧೀಂದ್ರ ಚಂದ್ರ ಸೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರೋಟರಿ ಕ್ಲಬ್ ಕೋಟಾ ಸಾಲಿಗ್ರಾಮ ಅಧ್ಯಕ್ಷರಾದ ಮಾಧವ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಬಸ್ಟೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರರಾದ ಅಪ್ಪಣ್ಣ ಹೆಗ್ಡೆ, ಕೋಟಾ ಗೀತಾನಂದ ಫೌಂಡೇಶನ್ ಪ್ರವರ್ತಕರಾದ ಆನಂದ ಸಿಕುಂದರ್, ಬಾರ್ಕೂರು ಶ್ರೀ ಕಾಳಿಕಮ್ಮ ದೇವಸ್ಥಾನದ ಮೊಕ್ತೇಸರರಾದ ಶ್ರೀಧರ್ ಆಚಾರ್ ವಡೇರ ಹೋಬಳಿ, ವಡ್ಡರ್ಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಪ್ರಕಾಶ್ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟು 85 ಜನ ವಿಶೇಷ ಚೇತನರಿಗೆ ಸಹಾಯಧನ ವಿತರಣೆ, 5 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ಜೊತೆಗೆ ಕೋಟಾ ಕಿರಿಯ ಆರೋಗ್ಯ ಸಹಾಯಕಿ ಸುಮಿತ್ರಾ ಅವರನ್ನು ಸನ್ಮಾನಿಸಲಾಯಿತು. ನಮ್ಮ ಆನಂದ್ ಸಿಂಗ್ ಕುಂದರ್ ಹಾಗೂ ಕೆಲವು ಕೊಡುಗೈ ದಾನಿಗಳು ನಮ್ಮ ಜಿ ಶಂಕರ್ ಅವರು, ಇನ್ನು ಕೆಲವು ಕಂಪನಿಗಳು ನಮಗೆ ಬೇಕಾದ ಸಲಕರಣೆ ಏನು ಬೇಕಿತ್ತು. ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಮಾರ್ಚಲ್ಲಿ ಯಾವಾಗ ಕೋವಿಡ್ ನಮ್ಮ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಯಿತು, ಯಾರಿಗೂ ಕೋವಿಡ್ ಬಗ್ಗೆ ಯಾರಿಗೂ ಅರಿವಿಲ್ಲ. ಸುಮ್ಮನೆ ಜ್ವರ ಬರ್ತದೆ, ಶೀತ ಬರ್ತದೆ, ಕೆಮ್ಮು ಬರ್ತದೆ, ಒಂದು 7 ದಿನ ಆದಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಆವಾಗ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗುವಂಥ ಸ್ಥಿತಿ. ಯಾವಾಗ ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮನ್ನು ಕಾಪಾಡಿಕೊಳ್ಳುವುದಿಲ್ಲವೋ, ಯಾವಾಗ ನಮ್ಮ ದೇಹವನ್ನು ರಕ್ಷಿಸಲಿಕ್ಕೆ ನಮ್ಮ ಶ್ವಾಸಕೋಶವನ್ನು ರಕ್ಷಿಸಲಿಕ್ಕೆ ನಾವು ಯಾವಾಗ ಮಾಸ್ಕ್ ಹಾಕುವುದಿಲ್ಲವೋ, ಅಲ್ಲಿಯವರೆಗೆ ಇದು ಪ್ರತಿಯೊಬ್ಬರಿಗೂ ಬರ್ಬೋದಂತ ಕಾಯಿಲೆ ಇದೆ. ಯಾಕಂದರೆ ಇದೊಂದು ವೈರಲ್ ಡಿಸೀಸ್, ಇದು ಯಾರಿಗೂ ಬರ್ಬೋದು. ಆದರೆ ನಾವುಗಳು ಪತ್ರಿಕಾ ಪ್ರಕಟಣೆ ಕೊಡ್ತೇವೆ, ಹೋದಲ್ಲಿ ಹೀಗೆ ಮಾತಾಡ್ತೇವೆ, ಬಟ್ ನಮ್ಮಲ್ಲಿ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನಾವು ಏನು ಪಾಲಿಸಬೇಕು, ನಾವು 90% ಅಷ್ಟು ಜನ ನಾವು ಪಾಲಿಸ್ತಾ ಇಲ್ಲ.